ಧನ್ಯವಾದಗಳು. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಮಗಳ ಪ್ರಭುಜಿ. ಕೃಷ್ಣ ಭಕ್ತರಿಗೂ ಹರೇ ಕೃಷ್ಣ ಪ್ರಭು. ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಪ್ರಣಾಮ ಹರೇ ಕೃಷ್ಣ ಹರೇ ಪ್ರಭುಜಿ. ಕೃಷ್ಣ ಹರೇ ಕೃಷ್ಣ ಪ್ರಣಾಮಗಳು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಪ್ರಣಾಮ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. 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 ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಮುದೀರಯೇತ್. ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವೆಯಾ. ನಿತ್ಯಂ ಭಾಗವತ ಸೇವಯಾ. ಭಗವತಿ ಉತ್ತಮ ಶ್ಲೋಕೆ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಭಕ್ತಿರ್ಭವತಿ ನೈಷ್ಠಿಕೀ. ಶ್ರೀಮದ್ ಭಾಗವತ 4ನೇ ಸ್ಕಂದ ಅಧ್ಯಾಯ 11 ಶ್ಲೋಕ 33ರಿಂದ. ಹೇಲನಂ ಗಿರಿಶ ಭ್ರಾತುರ್ ಹೇಲನಂ ಗಿರಿಶ ಭ್ರಾತುರ್ ಧನದಸ್ಯ ತ್ವಯಾ ಕೃತಂ. ಧನದಸ್ಯ ತ್ವಯಾ ಕೃತಂ ಯಜ್ಜಗ್ನಿವಾನ್ ಪುಣ್ಯಜನಾನ್. ಯಜ್ಜಗ್ನಿವಾನ್ ಪುಣ್ಯಜನಾನ್ ರಾತ್ರಘ್ನಾನ್ ಇತ್ಯಮರ್ಷಿತಃ. ರಾತ್ರಘ್ನಾನ್ ಇತ್ಯಮರ್ಷಿತಃ. ಹೇಲನಂ ಗಿರಿಶ ಭ್ರಾತುರ್ ಧನದಸ್ಯ ತ್ವಯಾ ಕೃತಂ ಯಜ್ಜಗ್ನಿವಾನ್ ಪುಣ್ಯಜನಾನ್ ರಾತ್ರಘ್ನಾನ್ ಇತ್ಯಮರ್ಷಿತಃ. ಶ್ಲೋಕ ಯಾರು ಓದ್ತೀರಾ ಓದಿ. ಹರೇ ಕೃಷ್ಣ ಪ್ರಭುಜಿ. ಹೇಲನಂ ಗಿರಿಶ ಭಾತೃ ಧನದಸ್ಯ ತ್ವಯಾ ಕೃತಂ ಯಜ್ಜಗ್ನಿವಾನ್ ಜನಾನ್ ರಾತ್ರಘ್ನಾನಿ ಇತಿ ಅಮರ್ಷತಃ. ಹರೇ ಕೃಷ್ಣ ಪ್ರಭುಜಿ. ಹೇಲನಂ ಗಿರಿಶ ಭ್ರಾತುಃ ಧನದಸ್ಯ ತ್ವಯಾ ಕೃತಂ ಯಜ್ಜಗ್ನಿವಾನ್ ಪುಣ್ಯಜನಾನ್ ಭ್ರಾತೃಘ್ನಾನಿತ್ಯಮರ್ಷಿತಃ. ಹರೇ ಕೃಷ್ಣ ಪ್ರಭುಜಿ. ಹೇಲನಂ ಗಿರಿ ಭ್ರಾತುರ್ಧನದಸ್ಯ ತ್ವಯಾ ಕೃತಂ ಯಜ್ಞಗ್ನಿವಾನ್ ಪುಣ್ಯಜನಾನ್ ಭಾತುಘ್ನಾನಿತ್ಯಮರ್ಷಿತಃ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ. ಹೇಲನಂ ಗಿರೀಶ ಭ್ರಾತೃ ಧನದಸ್ಯ ತ್ವಯಾ ಕೃತಂ ಯಜ್ಞಗ್ನಿವಾನ್ ಪುಣ್ಯಜನಾನ್ ಭ್ರಾತೃಘ್ನಾನಿತ್ಯಮರ್ಷಿತಃ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ. ಹೇಲನಂ ಗಿರಿಶ ಭ್ರಾತೋ ಧನದಸ್ಯ ತ್ವಯಾ ಕೃತಂ ಯಜ್ಜಗ್ನಿವಾನ್ ಪುಣ್ಯಜನಾನ್ ಭ್ರಾತೃಘ್ನಾನಿತ್ಯಮರ್ಷಿತಃ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹೇಲನಂ ಗಿರಿಶ ಭ್ರಾತೋ ಧನದಸ್ಯ ತ್ವಯಾ ಕೃತಂ
ಯಜ್ಞಗ್ನಿವಾನ್ ಪುಣ್ಯಜನಾನ್ ಭ್ರಾತೃಜ್ಞಾನಿತ್ಯಾಮರ್ಷಿತಃ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಹೇಲನಂ ಗಿರಿಶಭ್ರಾತೃ ಧನದಸ್ಯ ತ್ವಯ ಕೃತಂ ಯಜ್ಜಗ್ನಿವಾನ್ ಪುಣ್ಯಜನಾನ್ ಭ್ರಾತೃಜ್ಞಾನಿತ್ಯಮರ್ಷಿತಃ. ಹರೇ ಕೃಷ್ಣ. ಹೇಲನಂ ಹೀನ ನಡವಳಿಕೆಯು ಹೀನ ನಡವಳಿಕೆಯು ಗಿರೀಶ ಶಿವನ ಗಿರೀಶ ಶಿವನ ಭ್ರಾತುಹು ತಮ್ಮನಾದ ತಮ್ಮನಾದ ಧನದಸ್ಯ ಕುಬೇರನಿಗೆ ಧನದಸ್ಯ ಕುಬೇರನಿಗೆ ತ್ವಯ ನಿನ್ನಿಂದ ನಿನ್ನಿಂದ ಕೃತಂ ಮಾಡಲ್ಪಟ್ಟಿತು ಮಾಡಲ್ಪಟ್ಟಿತು. ಯತ್ ಏಕೆಂದರೆ ಏಕೆಂದರೆ ಜಗ್ನಿವಾನ್ ನೀನು ಕೊಂದಿದ್ದೀಯೇ, ಜಗ್ನಿವಾನ್ ನೀನು ಕೊಂದಿದ್ದೀಯೇ, ಪುಣ್ಯಜನಾನ್ ಯಕ್ಷರನ್ನು, ಪುಣ್ಯಜನಾನ್ ಯಕ್ಷರನ್ನು, ಭ್ರಾತೃ ನಿನ್ನ ತಮ್ಮನನ್ನು, ಭ್ರಾತೃ ನಿನ್ನ ತಮ್ಮನನ್ನು, ಜ್ಞಾನ್ ಕೊಂದವರು, ಜ್ಞಾನ್ ಕೊಂದವರು, ಇತಿ ಎಂದು ತಿಳಿದು, ಇತಿ ಎಂದು ತಿಳಿದು, ಅಮರ್ಷಿತಃ ಕೋಪಗೊಂಡವನಾಗಿ, ಅಮರ್ಷಿತಃ ಕೋಪಗೊಂಡವನಾಗಿ, ನನ್ನ ಪ್ರೀತಿಯ ಧ್ರುವನೇ, ಯಕ್ಷರು ನಿನ್ನ ತಮ್ಮನನ್ನು ಕೊಂದರೆಂದು ಇನ್ನು ಯೋಚಿಸಿದೆ. ಆದ್ದರಿಂದ ಅವರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನೀನು ಕೊಂದೆ. ಆದರೆ ಈ ಕಾರ್ಯದಿಂದ ದೇವತೆಗಳ ಕೋಶಾಧ್ಯಕ್ಷನೂ ಶಿವನ ಸಹೋದರನೂ ಆದ ಕುಬೇರನ ಮನಸ್ಸನ್ನು ನೀನು ಉದ್ವಿಗ್ನಗೊಳಿಸಿರುವೆ. ಈ ನಿನ್ನ ಕೃತ್ಯಗಳು ಕುಬೇರನಿಗೂ ಶಿವನಿಗೂ ಅತ್ಯಂತ ಅಗೌರವಕಾರವಾಗಿವೆ ಎಂಬುದನ್ನು ಗಮನದಲ್ಲಿಟ್ಟುಕೋ. ಅನುವಾದ ಭಾವಾರ್ಥ ಶಿಲಪ್ರಭುಪಾದ ವಿಜಯ್. ನನ್ನ ಹಿಂದೆ ಹೇಳಿ ಅನುವಾದ. ನನ್ನ ಪ್ರೀತಿಯ ಧ್ರುವನೇ, ನನ್ನ ಪ್ರೀತಿಯ ಧ್ರುವನೇ, ಯಕ್ಷರು ನಿನ್ನ ತಮ್ಮನನ್ನು ಕೊಂದರೆಂದು ಯಕ್ಷರು ನಿನ್ನ ತಮ್ಮನನ್ನು ಕೊಂದರೆಂದು ನೀನು ಯೋಚಿಸಿದೆ. ಆದ್ದರಿಂದ ಅವರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನೀನು ಕೊಂದೆ. ಆದರೆ ಈ ಕಾರ್ಯದಿಂದ ದೇವತೆಗಳ ಕೋಶಾಧ್ಯಕ್ಷನು ಶಿವನ ಸಹೋದರನು ಆದ ಕುಬೇರನ ಮನಸ್ಸನ್ನು ನೀನು ಉದ್ವಿಗ್ನಗೊಳಿಸಿರುವೆ. ಈ ನಿನ್ನ ಕೃತ್ಯಗಳು ಕುಬೇರನಿಗೂ ಶಿವನಿಗೂ ಅತ್ಯಂತ ಅಗೌರವಕರವಾಗಿವೆ ಎಂಬುದನ್ನು ಗಮನದಲ್ಲಿಟ್ಟುಕೋ. ಪ್ರಿಯಾಂಕಾ ಮಾತಾಜಿ. ಪ್ರಿಯಾಂಕಾ. ಹರೇ ಕೃಷ್ಣ ಮಾತಾಜಿ. ಓದಿ. ಧ್ರುವ ಮಹಾರಾಜನು ಶಿವನಿಗೂ ಕುಬೇರನಿಗೂ ಅಪರಾಧವೆಸಗಿದ್ದಾನೆ ಎಂದು ಅವನು ಪ್ರತಿಪಾದಿಸಿದನು. ಏಕೆಂದರೆ ಯಕ್ಷರು ಕುಬೇರನ ಕುಟುಂಬಕ್ಕೆ ಸೇರಿದವರು, ಅವರು ಸಾಧಾರಣ ಜನರಲ್ಲ. ನಿಜವಾಗಿ ನೋಡಿದ್ದರೆ ಅವರನ್ನು ಪುಣ್ಯ ಜನ ಎಂದು ವರ್ಣಿಸಲಾಗಿದೆ. ಒಂದಲ್ಲ ಒಂದು ರೀತಿ ಕುಬೇರನ ಮನಸ್ಸು ಉದ್ವಿಗ್ನವಾಗಿತ್ತು. ಅವನನ್ನು ಪ್ರಸನ್ನಗೊಳಿಸಿ ಎಂದು ಧ್ರುವ ಮಹಾರಾಜನಿಗೆ ಉಪದೇಶಿಸಲಾಯಿತು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. 34. ತಂ ಪ್ರಸಾದಯ ವತ್ಸಾಶು ಸನ್ನತ್ಯ ಪ್ರಶ್ರಯೋಕ್ತಿಭಿಃ ನ ಯಾವನ್ ಮಹತಾಂ ತೇಜಃ ಕುಲಂ ನೋ ಅಭಿಭವಿಷ್ಯತಿ. ತಂ ಅವನನ್ನು ಪ್ರಸಾದಯ ಶಾಂತಗೊಳಿಸು. ವತ್ಸ ನನ್ನ ಮಗುವೇ. ಆಶು ಕೂಡಲೇ. ಸನ್ನತ್ಯ ನಮಿಸಿ. ಪ್ರಶ್ರಯ ಗೌರವಪೂರ್ವಕವಾದ ನಡವಳಿಕೆಯ.
ಉಕ್ತಿಬಿಹಿ ಮೃದು ಮಾತುಗಳಿಂದ, ಉಕ್ತಿಭಿಃ ಮೃದು ಮಾತುಗಳಿಂದ, ನ ಯಾವತ್ ಅದಕ್ಕೂ ಮುಂಚೆ, ನ ಯಾವತ್ ಅದಕ್ಕೂ ಮುಂಚೆ, ಮಹತ ಮಹಾತ್ಮರ, ಮಹಾತ್ಮರ, ತೇಜ ಕ್ರೋಧವು, ತೇಜ ಕ್ರೋಧವು, ಕುಲಂ ಕುಲವನ್ನು, ಕುಲಂ ಕುಲವನ್ನು, ನಹ ನಮ್ಮ, ನಹ ನಮ್ಮ, ಅಭಿಭವಿಷ್ಯತಿ ಬಾಧಿಸುವುದೋ, ಅಭಿಭವಿಷ್ಯತಿ ಬಾಧಿಸುವುದೋ. ಮಗು, ಈ ಕಾರಣದಿಂದ ನೀನು ಮೃದು ವಚನಗಳಿಂದಲೂ ಪ್ರಾರ್ಥನೆಯಿಂದಲೂ ಕೂಡಲೇ ಕುಬೇರನನ್ನು ಶಾಂತನನ್ನಾಗಿ ಮಾಡು. ಅವನ ಕ್ರೋಧವು ನಮ್ಮ ವಂಶಕ್ಕೆ ತಟ್ಟದಿರಲಿ. ಮಗು, ಈ ಕಾರಣದಿಂದ ನೀನು ಮೃದು ವಚನಗಳಿಂದಲೂ ಪ್ರಾರ್ಥನೆಯಿಂದಲೂ ಕೂಡಲೇ ಕುಬೇರನನ್ನು ಶಾಂತನನ್ನಾಗಿ ಮಾಡು. ಅವನ ಕ್ರೋಧವು ನಮ್ಮ ವಂಶಕ್ಕೆ ತಟ್ಟದಿರಲಿ. ರೆಡ್ಮಿ ನೋಟ್ 9 Pro. ಹರೇ ಕೃಷ್ಣ. ರೆಡ್ಮಿ ಓದಿ. ಸಮಂತ್ ಪಂದಾರೆ. ಸಮ್ರಾಟ್ ಓದಿ. ಶಾಂತಿ ರೂಪಿಣಿ ಮಾತಾಜಿ ಅನುವಾದ ಅವ್ರ ಭಾವಾರ್ಥ. ನಮ್ಮ ಸಾಧಾರಣ ವ್ಯವಹಾರಗಳಲ್ಲಿ ನಾವು ಪ್ರತಿಯೊಬ್ಬರೊಡನೆಯೂ ಸ್ನೇಹವನ್ನಿಟ್ಟುಕೊಳ್ಳಬೇಕು. ಕುಬೇರನಂತಹ ಮಾನನೀಯ ದೇವತೆಗಳೊಡನೆಯಂತೂ ನಿಶ್ಚಯವಾಗಿ ಸ್ನೇಹವನ್ನೇ ಮಾಡಬೇಕು. ಯಾರು ನಮ್ಮ ಮೇಲೆ ಕೋಪ ಮಾಡದಂತೆ, ಆ ಮೂಲ ವ್ಯಕ್ತಿಗಳಿಗೆ, ಕುಟುಂಬಗಳಿಗೆ ಅಥವಾ ಸಮಾಜಕ್ಕೆ ತೊಂದರೆಯನ್ನು ಉಂಟು ಮಾಡದಂತೆ ನಮ್ಮ ವ್ಯವಹಾರ ಇರಬೇಕು. ಹರೇ ಕೃಷ್ಣ. ಧನ್ಯವಾದಗಳು. ಲಾಸ್ಟ್ ಈ ಅಧ್ಯಾಯದ ಕೊನೆಯ ಶ್ಲೋಕ. ಏವಂ ಸ್ವಯಂಭುವಃ ಪೌತ್ರಂ ಅನುಶಾಸ್ಯ ಮನುರ್ಧ್ರುವಂ ತೇನಾಭಿವಂದಿತ ಸಾಕಂ ಋಷಿಭಿಃ ಸ್ವಪುರಂ ಯಯೌ. ಏವಂ ಹೀಗೆ, ಸ್ವಯಂಭುವಃ ಸ್ವಯಂಭುವ ಮನು ದೇವನು, ಪೌತ್ರಂ ತನ್ನ ಮೊಮ್ಮಗನಾದ, ಅನುಶಾಸ್ಯ ಆದೇಶಿಸಿದ ಮೇಲೆ, ಮನುಹು ಮನುದೇವನು, ಧ್ರುವಂ ಧ್ರುವ ಮಹಾರಾಜನಿಗೆ, ತೇನ ಅವನಿಂದ, ಅಭಿವಂದಿತ ನಮಸ್ಕರಿಸಲ್ಪಟ್ಟವನಾಗಿ, ಸಾಕಂ ಒಡಗೂಡಿ, ಋಷಿಭಿಃ ಋಷಿಗಳಿಂದ, ಸ್ವಪುರಂ ಸ್ವಸ್ಥಾನಕ್ಕೆ, ಯಯೌ ಹೊರಟನು. ಸ್ವಯಂಭೂಮನು ತನ್ನ ಮೊಮ್ಮಗನಾದ ಧ್ರುವ ಮಹಾರಾಜನಿಗೆ ಹೀಗೆ ಅನುಶಾಸನವನ್ನಿತ್ತು ಅವನಿಂದ ಗೌರವಪೂರ್ವಕ ವಂದನೆಗಳನ್ನು ಸ್ವೀಕರಿಸಿದನು. ಅನಂತರ ಮನು ಮತ್ತು ಮಹರ್ಷಿಗಳು ತಮ್ಮ ನೆಲೆಗಳಿಗೆ ತೆರಳಿದರು. ಸ್ವಯಂಭುವ ಮನು ತನ್ನ ಮೊಮ್ಮಗನಾದ ಧ್ರುವ ಮಹಾರಾಜನಿಗೆ ಹೀಗೆ ಅನುಶಾಸನವನ್ನಿತ್ತು ಅವನಿಂದ ಗೌರವಪೂರ್ವಕ ವಂದನೆಗಳನ್ನು ಸ್ವೀಕರಿಸಿದನು. ಅನಂತರ ಮನು ಮತ್ತು ಮಹರ್ಷಿಗಳು ತಮ್ಮ ನೆಲೆಗಳಿಗೆ ತೆರಳಿದರು. ಇಲ್ಲಿಗೆ ಶ್ರೀಮದ್ ಭಾಗವತದ 4ನೇ ಸ್ಕಂದದ ಯುದ್ಧ ನೆಲುಗಳಿಗೆ ಸ್ವಯಂಭುವ ಮನುವಿನ ಸಲಹೆ ಎಂಬ 11ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು. ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ.
नमो ओं विष्णुपादाय कृष्णपृष्ठाय भूतले श्रीमते भक्तिवेदान्तस्वामिनिति नामिने नमस्ते सारस्वती देवे गौरवाणी प्रचारिणे निर्विशेषशून्यवादी पाश्चात्यदेशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्णा कृष्ण कृष्ण हरे 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 राम 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 हरे हरे. ಸೊ ಈ ಅಧ್ಯಾಯ ಆರಂಭವಾಗಿದ್ದು ಮನು ಧ್ರುವ ಮಹಾರಾಜರ ಅಜ್ಜ. ಸೊ ಅವ್ರು ಬರ್ತಾರೆ. ಸೊ ಅವ್ರು ಬಂದು ಅವರು ಧ್ರುವ ಮಹಾರಾಜರು ತೀವ್ರ ಯುದ್ಧ ಸಂಪೂರ್ಣ ಯಕ್ಷರನ್ನು ನಾಶ ಮಾಡೋದ್ರಲ್ಲಿ ತೊಡಗಿದ್ದಾರೆ ಅವರು. ಸೊ ಇಲ್ಲಿ ಮನು ಬಂದು ಅವರ ಉಪದೇಶ ಅವರ ಸಲಹೆ. ಸೊ ಇಲ್ಲಿ ನಾವು ನೋಡೋದು ಅದು ಪರಿಪೂರ್ಣವಾಯಿತು. ಅವರ ಉದ್ದೇಶ ಏನಿತ್ತು, ಯುದ್ಧ ನಿಲ್ಲಿಸ್ಬೇಕು, ಸಾಕು, ಯುದ್ಧ ಇಷ್ಟು ಅವ್ರು ಮಾಡಿದ್ದು ಸಾಕು. ಯುದ್ಧದ ಅಗತ್ಯ ಇದೆ, ಆದರೆ ಯುದ್ಧಕ್ಕೂ ಕೂಡ ಅದಕ್ಕೆ ಒಂದು ಕಡಿವಾಣ ಹಾಕ್ಬೇಕಾಗುತ್ತೆ. ಸೊ ಇಲ್ಲಿ ಉದ್ದೇಶ ಇಲ್ಲಿ ಧ್ರುವ ಮಹಾರಾಜರು ಕೊನೆಗೆ ಅವ್ರು ಹೇಳ್ತಾ ಇರೋದು, ಮನವರಿಕೆ ಮಾಡಿಕೊಟ್ರು ಯಾರಿಗೆ, ಧ್ರುವನಿಗೆ. ಸೊ ನಿನ್ನದೇ ಇದು ಒಂದು ರೀತಿ, ಇವಾಗ ಇಷ್ಟು ಮಟ್ಟಿಗೆ ಹೋಗ್ತಾ ಇದ್ರೆ ಇದು ನಿನ್ನದೇ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಇವತ್ತಿನ ಶ್ಲೋಕಗಳಲ್ಲಿ ಅವ್ರು ಹೇಳೋದು, ನಿನ್ನ ಕ್ರೋಧವನ್ನು ನೀನು ತಡೆದುಕೊಳ್ಳಕ್ ಆಗ್ಲಿಲ್ಲ, ಹಾಗಾಗಿ ನೀನು ಹೀಗೆ ಇವರನ್ನೆಲ್ಲ ಯಕ್ಷ ಜನರನ್ನ, ಸಾವಿರಾರು ಲಕ್ಷಾಂತರ ಜನರನ್ನ ಕೊಂದದ್ದು ನೀವು. ಕೇವಲ ಒಂದು ಯಕ್ಷನ ತಪ್ಪು, ಅವನು ನಿನ್ನ ತಮ್ಮನನ್ನು ಕೊಂದದ್ದು ಒಂದು ಅನ್ಯಾಯದಿಂದ, ಅಧರ್ಮದಿಂದ. ಹಾಗಾಗಿ ನೀನು ಅವರ ವಂಶವನ್ನೇ ನಾಶ ಮಾಡೋ ಇದನ್ನು ಶುರು ಮಾಡಿ ಎಷ್ಟೋ ಜನ ಸಾಯಿಸಿದ್ದು. ಇದು ಇವರಿಗೂ ಸಹ, ಯಾರಿಗೆ, ಯಕ್ಷರ ರಾಜ ಮತ್ತೆ ಯಕ್ಷರಿಗೆ ಯಕ್ಷನ ಮೂಲ ಇವರು ಯಾರು? ಕುಬೇರ ಕೋಶಾಧಿಕಾರಿ, ಸಂಪೂರ್ಣ ವಿಶ್ವಕ್ಕೆ ಕೋಶಾಧಿಕಾರಿ ಅವರು. ಮತ್ತೆ ಅವರು ಎಲ್ಲಿ ಹೇಳ್ತಾ ಇರೋದಿಲ್ಲ, ಶಿವನ ತಮ್ಮ ಅಂತಾನು ಕೂಡ ಹೇಳ್ತಾ ಇದ್ದಾರೆ ಅವ್ರನ್ನ. ಶಿವನಿಗೆ ಅಷ್ಟು ಆತ್ಮೀಯರಾದ್ದರಿಂದ ಅವರಿಗೂ ಕೂಡ ಬೇಸರ ಆಯಿತು, ಕುಬೇರನಿಗೂ ಕೂಡ. ಅದರ ಜೊತೆಗೆ ಶಿವನಿಗೂ ಕೂಡ ಬೇಸರ ಆಗಿದೆ ಅಂತ ಮಾತು ಹೇಳ್ತಾ ಇದ್ದಾರೆ. ಸೊ ಸಹಜ. ಸೊ ನಾವು ಯಾರ ಮೇಲೆ ನಮಗೆ ಪ್ರೀತಿ ಇರುತ್ತೆ, ಒಂದು ಆತ್ಮೀಯತೆ ಇರುತ್ತೆ, ಸೊ ಅವರ ಮೇಲೆ ಅವ್ರಿಗೇನಾದ್ರೂ ನೋವು ಯಾರಾದ್ರೂ ಉಂಟು ಮಾಡಿದ್ರೆ ನಮಗೆ ಡೆಫಿನೆಟ್ಲಿ ಸಹಜವಾಗಿ, ಇನ್ನು ಯಾರದನ್ನು ಉಂಟು ಮಾಡ್ತಾ ಇದ್ದಾರೆ ಅವ್ರ ಮೇಲೆ, ನಮಗೆ ನೇರವಾಗಿ ಅವ್ರು ಮಾಡಲಿಲ್ಲ ಅಂದ್ರು, ನಮಗೆ ಆತ್ಮೀಯರಿರೋ ವ್ಯಕ್ತಿಗೆ ಯಾರು ಮಾಡಿದ್ರೆ ನಮಗೂ ಇದಾಗುತ್ತೆ, ಮನಸ್ಸು ನೋವಾಗುತ್ತೆ, ಸಹಜ ಸ್ವಭಾವ. ಸೊ ಇಲ್ಲಿ ಹೇಳ್ತಾ ಇರೋದು ಅದು, ಇಲ್ಲಿ ಶಿವ ಮತ್ತೆ ಕುಬೇರ ಸಾಮಾನ್ಯ ವ್ಯಕ್ತಿಗಳಲ್ಲ, ಮಹತಾಂ, ಅವರು ತುಂಬಾ ದೊಡ್ಡ ಶ್ರೇಷ್ಠ ವ್ಯಕ್ತಿಗಳು. ಸೊ ಹಾಗೆ ಮಹಾತ್ಮರು. ಸೊ ಅವರನ್ನು ನೀನು ನೋವು ಮಾಡೋದರಿಂದ ಅವರ ಒಂದು ಕೋಪನೋ, ಅವರ ಒಂದು ಶಾಪನೋ, ಅವರ ಒಂದು ಇದು ನಮ್ಮ ಕುಟುಂಬಕ್ಕೆ ಅದು ಹಾನಿ ಮಾಡತ್ತೆ ಅಂತ ಕೂಡ ಇವರು ಅಷ್ಟು ದೂರಾಲೋಚನೆ ಮಾಡೋದು. ಸೊ ಹಾಗಾಗಿ ಇವಾಗ ಏನ್ ಮಾಡ್ಬೇಕು, ಅವರು ಕೂಡ ನೀನು ಪ್ರಾರ್ಥನೆ ಸಲ್ಲಿಸಿ ಅವರೊಂದು ಒಳ್ಳೆ ಮಾತುಗಳಿಂದ, ಒಂದು ಮೃದು ಮಾತುಗಳಿಂದ ಅವರನ್ನು ನೀನು ಇದು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ನೋಡ್ತೇವೆ ನಾವು, ನೆಕ್ಸ್ಟ್ ಬರೋ ಅಧ್ಯಾಯದಲ್ಲಿ ಧ್ರುವ ಮಹಾರಾಜರು ಕುಬೇರನಿಗೆ ಬರ್ತಾರೆ, ಇದನ್ನು ನಿಲ್ಲಿಸ್ತಾರೆ. ನಿಲ್ಲಿಸಿದ್ಮೇಲೆ ಕುಬೇರನೇ ಸ್ವತಃ ಬರ್ತಾರೆ ಕೂಡ. ಸೊ ಅವಾಗ ಇವರು ಅವರಿಗೆ ಮೃದು ಮಾತುಗಳಿಂದ ಅವರನ್ನ ಸಾಂತ್ವನ ಮಾಡೋದು ಮತ್ತೆ ಪ್ರಾರ್ಥನೆ ಮಾಡೋದ್ರಲ್ಲಿ ನೋಡ್ತೇವೆ. ಧ್ರುವ ಮಹಾರಾಜರಿಗೆ ಮನವರಿಕೆ ಆಯ್ತು. ಧ್ರುವ ಮಹಾರಾಜರಿಗೆ ಅವರ ಅಜ್ಜ ಹೇಳಿದ್ದು, ಸ್ವಯಂಭೂಮನು ಹೇಳಿದ್ದು ಅವರಿಗೆ, ಹೌದು ನನ್ನದೇ ಹೆಚ್ಚಾಯ್ತು, ಈ ರೋಷ ಕ್ರೋಧ ಹೆಚ್ಚಾಯ್ತು, ಇದು ಸಾಕು. ಅವ್ರು ಹೇಳಿದ್ದು ಕರೆಕ್ಟ್. ಅವರು ಸದ್ಯಕ್ಕೆ ಅವ್ರು ಬಂದು ನನ್ನ ಈ ಹೀನ ಕೃತ್ಯವನ್ನು ನಿಲ್ಲಿಸಿದ್ರು ಅಂತ ಮನವರಿಗೆ ಕೂಡ ಧ್ರುವ ಮಹಾರಾಜರಿಗೆ ಆಗ್ತಾ ಇದೆ. ಸೊ ಶ್ರೀಲ ಪ್ರಭುಪಾದರು ಇಲ್ಲಿ ಭಾವಾರ್ಥದಲ್ಲಿ ಹೇಳ್ತಾ ಇರೋದು ಆ ರೀತಿ. ಇಲ್ಲಿ ಏನು ಅಂದ್ರೆ, ಇಲ್ಲಿ
ಸಾಮಾನ್ಯ ಎಲ್ಲರ ಜೊತೆನೂ ಕೂಡ ನಾವು ಆ ರೀತಿಯ ಒಂದು ಮೈತ್ರಿ ಭಾವದಲ್ಲಿರ್ಬೇಕು ಅಂತ ಕೂಡ ಶ್ರೀಲ ಪ್ರಭುಪಾದ ಹೇಳ್ತಾ ಇದ್ದಾರೆ. ಸೊ ಅದರಿಂದ ಅದರ ಪ್ರಭಾವವಾಗಿ ಯಾರು ಕೂಡ ನಮಗೆ ಒಂದು ನಮಗೋ ಇಲ್ಲಾಂದ್ರೆ ಒಂದು ನಮ್ಮ ಕುಟುಂಬಕ್ಕೋ ಇಲ್ಲಾಂದ್ರೆ ಒಂದು ಸಮಾಜಕ್ಕೋ ಅವರಿಂದ ಹಾನಿ ಆಗೋದಿಲ್ಲ. ಸೊ ಆ ರೀತಿಯಲ್ಲಿ ಅವರು ಒಂದು ಮೈತ್ರಿ ಸ್ವಭಾವವನ್ನು ಬೆಳೆಸಬೇಕು ಅನ್ನೋ ಅರ್ಥದ್ದು ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದ ಹೇಳ್ತಾ ಇದ್ದಾರೆ. ನಮ್ಮ ಸಾಮಾನ್ಯ ವ್ಯವಹಾರಗಳಲ್ಲಿ ಎಲ್ಲರೊಟ್ಟಿಗೆ ನಾವು ಒಂದು ಮೈತ್ರಿ ಸ್ವಭಾವ ಇರಬೇಕು ಅಂತ ಹೇಳ್ತಾರೆ. ಸೊ ಮತ್ತೆ ಹಾಗಿರುವಾಗ ಖಂಡಿತವಾಗಿ ದೇವತೆಗಳ ಹತ್ರ ಇದ್ದೇ ಇದೆ. ದೇವತೆಗಳು ಭಗವಂತನಿಂದ ನೇರವಾಗಿ ಅವ್ರು ನೇಮಕಗೊಂಡು ಅವರು ಆ ಕಾರ್ಯಗಳು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೆ ನಮಗೆ ಗೌರವ ಕೊಡ್ಲೇಬೇಕು ನಾವು. ಅದು ಕರ್ತವ್ಯ, ನಮ್ಮ ಕರ್ತವ್ಯ ನಮ್ದು. ಅದೇ ರೀತಿ ಅವ್ರಿಗೆ ಅಗೌರವ ಸಲ್ಲಿಸೋದು, ನಾವು ಶರಣಾಗತಿ ಆಗ್ತೇವೆ. ಹಾಗಾಗಿ ಅಂತ ಕೃಷ್ಣ ಶರಣಾಗತಿ ಕ್ರಮವನ್ನು ತೆಗೆದುಕೊಂಡಿದ್ದೇವೆ ನಾವು. ಸೊ ಹಾಗಾಗಿ ನಾವು ದೇವತೆಗಳನ್ನ ನಾವು ಅವಹೇಳನ ಮಾಡೋದು, ಅವರನ್ನ ಅಗೌರವ ಮಾಡೋದು ಅಂತಲ್ಲ. ಸೊ ದೇವತೆಗಳು ಯಾವಾಗಲೂ ನಮಗಿಂತ 100,000 ಲಕ್ಷ ಪಟ್ಟು ಮೇಲಿದ್ದಾರೆ. ಅವ್ರು ನಮಗಿಂತ ಹೆಚ್ಚಾಗಿ ಕೃಷ್ಣ ಭಕ್ತಿಯಲ್ಲಿ ತೊಡಗಿದ್ದಾರೆ. ಸೊ ಮತ್ತೆ ಕೃಷ್ಣನಿಗೆ ಅವರು ತೃಪ್ತಿ ಮಾಡ್ತಾ ಇದ್ದಾರೆ ಅವರ ಸೇವೆಯಲ್ಲಿ. ಹಾಗಾಗಿ ಯಾವಾಗಲೂ ಅವರಿಗೆ ಗೌರವಿಸಬೇಕು. ಸೊ ಅವರಿಗೆ ಏನು ಹೇಳ್ತೀವಿ, ಒಂದು ಇರುವೆ ಕೂಡ ನಾವು ಗೌರವಿಸಬೇಕು. ಸೊ ಯಾಕಂದ್ರೆ ಪ್ರತಿಯೊಂದು ಜೀವಿನೂ ಕೂಡ ಭಗವಂತನ ಅಂಶವೇ, ಭಗವಂತನ ವಿಭಿನ್ನ ಅಂಶ. ಮೂಲತಃ ಪ್ರತಿಯೊಬ್ಬರು ಭಗವಂತನ ಆತ್ಮೀಯ ಶುದ್ಧ ಭಕ್ತರು. ಸೊ ಹಾಗೆ ನಾವು ಪ್ರತಿಯೊಬ್ಬರನ್ನು ಗೌರವಿಸಲೇಬೇಕು, ಮಾಡಲೇಬೇಕು. ಸೊ ಹಾಗಿರುವಾಗ ಕುಬೇರ, ಶಿವ ಅಂತ ಉನ್ನತ ವ್ಯಕ್ತಿಗಳ ಬಗ್ಗೆ ಹೇಳೋದೇನಿದೆ, ಸೊ ಗೌರವ ಕೊಡ್ಲೇಬೇಕು ನಾವು. ಸೊ ಅಷ್ಟೇ ಅಲ್ಲದೆ ಶ್ರೀಲ ಪ್ರಭುಪಾದ ಹೇಳೋದು, ಆದಾಗ್ಯೂ ಸಾಮಾನ್ಯ ಇದರಲ್ಲೂ ಕೂಡ ನಾವು ಇದನ್ನು ಆ ರೀತಿಯ ಒಂದು ಒಳ್ಳೆಯ ಇದನ್ನೇ ಇಟ್ಕೊಳ್ಬೇಕು ಅಂತಾನೆ ಹೇಳ್ತಾ ಇದ್ದಾರೆ. ಸೊ ನಮ್ಮ ಆಚಾರ್ಯರು ನಾವು ಕೇಳ್ತೇವೆ, ನಾನು ನೆನಪು ಮಾಡ್ಕೊಳ್ತಾ ಇದ್ದು ಶ್ರೀಲ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ. ಅವರು ಚೈತನ್ಯ ಮಹಾಪ್ರಭುವಿನ ಶಿಷ್ಯರು. ಸೊ ಅವರಿಂದಲೇ ಈ ಪ್ರಚಾರ, ಶ್ರೀ ಚೈತನ್ಯ ಮಹಾಪ್ರಭುವಿನ ಸಂದೇಶವು ಪ್ರಚಾರ ಆಗೋದು. ಸೊ ಹೇಳ್ತಾರೆ, ಅವರು ಒಂದು ಒಳ್ಳೆ ಮನೆತನದಲ್ಲಿ ಅವರ ಜನನ, ಹಾಗೆ ಮತ್ತೆ ದೊಡ್ಡ ಪಂಡಿತರು, ವಿದ್ವಾಂಸರು. ಆದರೆ ಅವರ ಒಂದು ಚತುರತೆ, ಅವರ ಒಂದು ಜ್ಞಾನ, ಅದನ್ನು ಗುರುತಿಸಿ ಆ ಒಂದು ಸುದ್ದಿ ಕೇಳಿ 500 ವರ್ಷಗಳ ಹಿಂದೆ ಆ ಸಮಯದಲ್ಲಿ ನವಾಬ್, ಯಾರು ಅಲ್ಲಿ ಬಂಗಾಲ, ಪಶ್ಚಿಮ ಪೂರ್ವ ಬಂಗಾಳ ಎಲ್ಲ ಸೇರಿದಂತೆ ಆ ದೊಡ್ಡ ರಾಜ್ಯ, ಅದರ ಆಳ್ವಿಕೆ ಮಾಡ್ತಾ ಇದ್ದು, ಅವರು ಇವರನ್ನು ತನ್ನ ಸರ್ಕಾರದಲ್ಲಿ ಸೇರಿಸ್ಕೊಳ್ಬೇಕು ಅಂತ. ಸೊ ಹೇಳ್ತಾರೆ, ಸರ್ಕಾರ ಸೇರಿಸ್ಕೊಳ್ಳೋಕೆ ಇವ್ರಿಗೆ ಅದರಲ್ಲಿನೋ ಆಸಕ್ತಿ ಇಲ್ಲ ಇವರಿಗೆ. ಆದರೂ ಕೂಡ ಕೊನೆಗೆ ಅವರ ಒಂದು ಥ್ರೆಟ್, ಅವರ ಒಂದು ರಾಜನ ಒಂದು ಇದು, ನೀವು ಸೇರ್ಕೊಳ್ಳಿಲ್ಲ ನನ್ನ ಸರ್ಕಾರಕ್ಕೆ, ನೀವು ಇದು ಮಾಡಲಿಲ್ಲ ಅಂದ್ರೆ ನಾನು ನಿಮ್ಮ ಧರ್ಮದ ಜನರನ್ನು ನಾನು ಅವರಿಗೆ ತುಂಬಾ ಹಿಂಸೆ ಕೊಡ್ತೇನೆ, ಅವರ ಮಂದಿರಗಳನ್ನು ನಾಶ ಮಾಡೋದು, ಇನ್ನೊಂದು ಈ ರೀತಿ ಎಲ್ಲ ಅವರ ಒಂದು ಇದು ನಡೆಯುತ್ತೆ. ಹಾಗೆ ಹೇಳ್ತಾರೆ, ಆ ಕಾರಣದಿಂದ ಮುಖ್ಯವಾಗಿ ಇವರಿಬ್ಬರು ಅಣ್ಣ ತಮ್ಮಂದಿರು, ಶ್ರೀ ಸನಾತನ ಗೋಸ್ವಾಮಿ, ಶ್ರೀ ರೂಪ ಗೋಸ್ವಾಮಿ, ಇವರಿಬ್ಬರು ಸಹ ಅವರ ಮಂತ್ರಿಗಳಾಗಿ. ಹಾಗಾಗಿ ರಾಜನಿಗೆ ಅಧಿಕಾರದಲ್ಲಿ ಇವರೇ ಆಕ್ಚುಲಿ ದಿನನಿತ್ಯದ ಮಂತ್ರಿಗಳಾಗಿ, ಸಚಿವರಾಗಿ ಇವರೇ ನಡೆಸ್ತಾ ಇದ್ದಿತ್ತು. ರಾಜನ ಇಚ್ಛೆ, ರಾಜನು ಅವನ ಆನಂದದಲ್ಲಿ ಅವನ ವಿನೋದದಲ್ಲಿ ಅವನು ತೊಡಗ್ತಾ ಇದ್ದ. ಮತ್ತೆ ಆಕ್ರಮಣ ಮಾಡೋದು ಈ ರೀತಿ ಇರುತ್ತೆ ಅವ್ರದ್ದು. ಆದ್ರೂ ಕೂಡ ವಿಶೇಷವಾಗಿ ಆ ಕಾರಣದಿಂದ ಅವರು ಹೇಳ್ತಾರೆ, ಅವರು ಅವನನ್ನು ಅವನ ಸರ್ಕಾರವನ್ನು ಸೇರಿ ಅವರು ಸೇವೆ ಮಾಡಿತ್ತು. ನಂತರ ಕಾಲ ಸಮಯ ಬರುತ್ತೆ, ಶ್ರೀ ಚೈತನ್ಯ ಮಹಾಪ್ರಭು ತಮ್ಮ ಸಂಕೀರ್ತನ ಆಂದೋಲನವನ್ನು ಆರಂಭಿಸಿದ ಮೇಲೆ ಅವರು ಶ್ರೀ ಚೈತನ್ಯ ಮಹಾಪ್ರಭುಗೆ ವಿಶೇಷವಾಗಿ ಸುದ್ದಿಯನ್ನು ಕಳಿಸ್ತಾರೆ, ಗುಪ್ತವಾಗಿ ಕಳಿಸಿ, ನಮಗೆ ಇದರಿಂದ ದಯವಿಟ್ಟು ಬಿಡುಗಡೆ ಕೊಡಿ. ಸೊ ಯಾಕೆ ನಮಗೆ ಈ ರೀತಿಯ ಒಂದು ಒಡೆಯನು, ಈ ರೀತಿಯ ಒಬ್ಬ ರಾಜನು, ಅವನ ಸರ್ಕಾರ, ಅವನ ಸೇವೆ ಯಾಕೆ ನಮಗೆ? ಸೊ ನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರಿಗೆ ಆ ರೀತಿ ಸಾಧ್ಯ ಆಗೋ ರೀತಿಯಲ್ಲಿ ಭಗವಂತನು ಅನುಗ್ರಹ ಮಾಡಿದ್ದಾರೆ, ಶ್ರೀ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ. ಸೊ ವ್ಯವಹಾರದಲ್ಲಿ, ಸಾಮಾನ್ಯ ವ್ಯವಹಾರದಲ್ಲಿ ಕೂಡ ಅವರು ಆ ರೀತಿಯವರು ಯಾಕಂದ್ರೆ ಅಗತ್ಯ, ಕಾಲ ಸಮಯಕ್ಕೆ ಅಗತ್ಯ ಇರುತ್ತೆ, ಒಂದೊಂದ್ಸಲ ಆತರ ಮಾಡ್ಬೇಕಾಗುತ್ತೆ. ಸೊ ಅವರು ಮಾಡಿದ್ರು, ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ. ರಘುನಾಥ ದಾಸ್ ಗೋಸ್ವಾಮಿ, ಅವ್ರ ಬಗ್ಗೆ ಕೂಡ ಕೇಳ್ತೇವೆ ನಾವು, ದೊಡ್ಡ ಆಚಾರ್ಯರು. ಸೊ ಅವರು ಕೂಡ ಒಂದು ಸಮಯದಲ್ಲಿ ಚೈತನ್ಯ ಮಹಾಪ್ರಭು ಬಂದು ಜೊತೆ ಸೇರ್ಕೊಳ್ಬೇಕು ಅಂತ ಸಂಪೂರ್ಣವಾಗಿ, ಅವ್ರಿಗೆ ಯಾವ ಒಂದು ಭೌತಿಕವಾಗಿ ಅವ್ರಿಗೆ ಆಸಕ್ತಿ ಇರ್ಲಿಲ್ಲ. ಆದರೂ ಆ ಸಮಯಕ್ಕೆ ಚೈತನ್ಯ ಮಹಾಪ್ರಭು ಅವ್ರಿಗೆ ಆಜ್ಞೆ ಕೊಡ್ತಾರೆ. ಏನ್ ಹೇಳ್ತಾರೆ ಅಂದ್ರೆ,
ನೀನು ಆಂತರ್ಯವಾಗಿ ಕೃಷ್ಣನನ್ನು ಸ್ಮರಿಸು. ನೀನು ಭಕ್ತಿ ಏನ್ ಮಾಡ್ತಾ ಇದೀಯಾ ಅದನ್ನು ಮುಂದುವರಿಸು, ಆದ್ರೆ ಅದು ನಿನ್ನ ಒಳಗೆ ನಿನಗೆ ಅದನ್ನ ನೀನು ಅಷ್ಟು ಹೊರಗೆ ತೋರಿಸ್ಕೊಂಡೋ ರೀತಿಯಲ್ಲಿ ಸನ್ಯಾಸಿಯಾಗಿ ಏನಾದ್ರು ಮಾಡೋದು ಆ ರೀತಿ ಏನು ಅಗತ್ಯ ಇಲ್ಲ. ನೀನು ಎಲ್ಲಿದ್ಯೋ ಅಲ್ಲೇ ಇರು. ಈಗ ನೀನು ಒಂದು ತಂದೆ ತಾಯಿ ಆಶ್ರಯದಲ್ಲಿ ಜಮೀನ್ದಾರನ ಮಗನಾಗಿ ಇದೆಯಾ, ದೊಡ್ಡ ಜಮೀನ್ದಾರ ಅವ್ರ ತಂದೆ ಕಿರಣಿ ಮಜುಮ್ದಾರ್ ಗೋವರ್ಧನ್ ಮಜುಮ್ದಾರ್ ತುಂಬಾ ಹೇಳ್ತಾರೆ. ಅಲ್ಲಿ ಎಷ್ಟು ದೊಡ್ಡ ಪ್ರಾಂತ್ಯದಲ್ಲಿ ಅವರಿಗೆ ಅವಲಂಬಿಸಿದ್ರು ಎಲ್ಲರೂ. ಆ ರೀತಿ ಅವರು ದೊಡ್ಡ ವ್ಯಕ್ತಿಗಳು ಆ ಸಮಯಕ್ಕೆ, ಅಷ್ಟು ಶ್ರೀಮಂತರು. ಸೊ ಚೈತನ್ಯ ಮಹಾಪ್ರಭು ಹೇಳೋದ ರಘುನಾಥ್ ದಾಸ್ ಠಾಕೂರ್ ಅವ್ರಿಗೆ, ನೀನು ಭಕ್ತಿ ಮಾಡು, ಆದ್ರೆ ಅಂತರಂಗದಲ್ಲಿ ಕೃಷ್ಣನ ಚಿಂತನೆ ಮಾಡು. ಬಹಿರಂಗದಲ್ಲಿ ಒಂದು ಸಾಮಾನ್ಯ ವ್ಯಕ್ತಿ ಆ ರೀತಿ, ಒಬ್ಬ ಈಗ ಶ್ರೀಮಂತನ ಮಗ ಹೇಗಿರ್ತಾನೆ, ಅವನ ಉಡುಪು ಹೇಗಿರುತ್ತೆ ಆ ರೀತಿ ನೀರು. ಸೊ ಹಾಗೆ ಕೆಲವು ಸಮಯ ನಡೆಯುತ್ತೆ, ಕಾಲ ಕಳೆಯುತ್ತೆ. ಆ ಒಂದು ಸನ್ನಿವೇಶದಲ್ಲಿ ಹೇಳ್ತಾರೆ, ಆ ರಾಜನ ಪ್ರತಿನಿಧಿ ಯಾರಿರ್ತಾರೆ, ರಾಜನಿಗೆ ಯಾರೋ ಕಂಪ್ಲೇಂಟ್ ಮಾಡ್ತಾರೆ. ಏನ್ ಕಂಪ್ಲೇಂಟ್ ಮಾಡ್ತಾರೆ? ಇವರ ತಂದೆ ತಾಯಿ ಮೇಲೆ, ತಂದೆ ಮತ್ತೆ ದೊಡ್ಡಪ್ಪನ ಮೇಲೆ, ಶ್ರೀ ರಘುನಾಥ್ ದಾಸ್ ಗೋಸ್ವಾಮಿ ಅವರ ತಂದೆ ಇವರ ಮೇಲೆ ಏನಂದ್ರೆ, ಇವರು ಟ್ಯಾಕ್ಸ್ ಕಲೆಕ್ಷನ್, ತೆರಿಗೆಯನ್ನು ಸರ್ಕಾರದ ಪರವಾಗಿ ಇವರು ತೆಗೆದುಕೊಳ್ತಾ ಇರೋದು. ಇವರು ಸ್ವಲ್ಪ ಹಣವನ್ನು ಇವರೇ ಸ್ವಂತ ಇದಕ್ಕೆ ಇಟ್ಕೊಳ್ತಾ ಇದ್ದಾರೆ, ಸರ್ಕಾರಕ್ಕೆ ಎಲ್ಲವನ್ನು ಒಪ್ಪಿಸ್ತಾ ಇಲ್ಲ. ಸೊ ಆ ರೀತಿಯಲ್ಲಿ ಒಂದು ದೂರು ಒಬ್ರು ಮಾಡ್ತಾರೆ. ಸೊ ಆ ಸನ್ನಿವೇಶದಲ್ಲಿ ಸರ್ಕಾರ ಅದನ್ನು ಒಪ್ಪಿ ಇವರು ಕಳಿಸ್ತಾರೆ ಇವರನ್ನು ಬಂಧಿಸ್ಲಿಕ್ಕೆ. ಸೊ ಸ್ವಲ್ಪ ರಘುನಾಥ್ ದಾಸ್ ಗೋಸ್ವಾಮಿ ಮತ್ತೆ ಅವರ ತಂದೆ ಮತ್ತೆ ಅವರ ದೊಡ್ಡಪ್ಪ ಅಲ್ಲಿಂದ ಪಲಾಯನ, ಎಲ್ಲೋ ಒಂದು ಗುಪ್ತ ಸ್ಥಳಕ್ಕೆ ಎಲ್ಲೋ ಹೋಗ್ತಾರೆ. ಸೊ ಎಷ್ಟೋ ಸಮಯ, ಕೆಲವು ತಿಂಗಳು ಎಷ್ಟೋ ಆಗುತ್ತೆ ಅನ್ಸುತ್ತೆ. ಸೊ ಆಗ ಇವರನ್ನು ಬಂಧಿಸ್ತಾರೆ. ಯಾಕಂದ್ರೆ ಅವ್ರು ಬಂಧಿಸ್ಬೇಕಾಗಿದ್ದು ರಘುನಾಥ್ ದಾಸ್ ಗೋಸ್ವಾಮಿ ಅವ್ರ ತಂದೆ ಮತ್ತೆ ಅವರ ದೊಡ್ಡಪ್ಪ, ಆದ್ರೆ ಅವ್ರಿಗೂ ಕಾಣಿಸ್ಕೊಳ್ಳೋದಿಲ್ಲ. ಅದಕ್ಕೆ ಅವ್ರ ಮಗನನ್ನು ಬಂಧಿಸ್ತಾರೆ ರಘುನಾಥ್ ದಾಸ್ ಗೋಸ್ವಾಮಿ. ಸೊ ಆ ಸಮಯದಲ್ಲಿ ಹೇಳ್ತಾರೆ, ರಘುನಾಥ್ ದಾಸ್ ಗೋಸ್ವಾಮಿ ಸ್ವಲ್ಪ ಸಮಯ ಹಾಗೆ ಇರ್ತಾರೆ, ಸೆರೆಮನೆಯಲ್ಲೇ ಇರ್ತಾರೆ. ಅವ್ರದ್ದೇನು ತಪ್ಪಿಲ್ಲ ಅವ್ರದ್ದು, ಆದರೂ ಅವರು ಕಾರಾಗೃಹದಲ್ಲಿದ್ದಾರೆ. ಮತ್ತೆ ಪ್ರತಿ ದಿವಸ ಯಾರು ಅಧಿಕಾರಿ ಇದ್ದಾರೆ ಅವ್ರು ಬಂದು ಇವರಿಗೆ ಬೆದರಿಕೆ, ಎಲ್ಲಿದ್ದಾರೆ ನಿಮ್ಮ ತಂದೆ, ಎಲ್ಲಿದ್ದಾರೆ ನಿಮ್ಮ ದೊಡ್ಡಪ್ಪ, ಸೊ ಅವರನ್ನು ಕರೆದು ಎಲ್ಲಿದ್ದಾರೆ ಆ ಸ್ಥಳವನ್ನು ಹೇಳು ಅಂತ ಅವರಿಗೆ ತುಂಬಾ ಒಂದು ಬೈಗಳು. ಆದ್ರೆ ಹೇಳ್ತಾರೆ ರಘುನಾಥ್ ದಾಸ್ ಗೋಸ್ವಾಮಿ ಅವ್ರ ವ್ಯಕ್ತಿತ್ವ, ಆದ್ರೆ ಅವರನ್ನು ನೋಡಿ ಅವ್ರ ಮೇಲೆ ಕೈ ಮಾಡ್ಲಿಲ್ಲ. ಬಾಯಲ್ಲಿ ಅಷ್ಟು ಬೈಗಳು ಆ ತರ, ಆದ್ರೆ ಕೈ ಮಾಡ್ಲಿಲ್ಲ. ಸ್ವಲ್ಪ ದಿವಸದ ನಂತರ ರಘುನಾಥ್ ದಾಸ್ ಗೋಸ್ವಾಮಿನ ಹೇಳ್ತಾರೆ, ಅವರ ಸ್ವಭಾವ ಮತ್ತೆ ಅವರ ಮಾತುಗಳಿಂದ, ಅವರ ಮೃದು ಮಾತುಗಳಿಂದ ಆ ವ್ಯಕ್ತಿಯನ್ನು ಕೂಡ ಅವರು ಇದು ಮಾಡ್ತಾರೆ. ಅವ್ರು ಹೇಳ್ತಾರೆ, ನೀವು ಯಾರು ಅವರು ದೂರು ಕೊಟ್ಟಿರ್ತಾರೆ ಮತ್ತೆ ಯಾರು ಇವರಿಗೆ ಶಿಕ್ಷೆ ಕೊಡಕ್ಕೆ ಬಂಧಿಸಿರ್ತಾರೆ, ಅವ್ರಿಗೆ ಹೇಳ್ತಾರೆ, ಈ ರೀತಿ ಮಾಡಿದ್ರೆ ಏನು ಪ್ರಯೋಜನ? ನೀವು ನನ್ನ ಅಣ್ಣ, ನನ್ನ ತಂದೆ, ನನ್ನ ದೊಡ್ಡಪ್ಪ ಎಲ್ಲರೂ ಅಣ್ಣ ತಮ್ಮಂದಿರಿದ್ದಾಗೆ, ನೀವು ನನ್ನ ಒಂದು ಚಿಕ್ಕಪ್ಪ ಇದ್ದಾಗೆ. ಸೊ ಹಾಗೆ ನಿಮ್ಮ ಮಧ್ಯೆ ಒಮ್ಮೊಮ್ಮೆ ಈ ತರ ಒಂದು ದಿವಸ ಜಗಳ ಆಗತ್ತೆ, ಇನ್ನೊಂದು ದಿವಸ ನೀವು ಮತ್ತೆ ಒಂದೇ ಜೊತೆ ಕೂತು ನೀವು ಬಂಧುಗಳಾಗಿರ್ತೀರ. ಸೊ ಇದು ಜಗತ್ತಿನ ಒಂದು ಕ್ರಮ ಹೀಗೆ. ಸೊ ಹಾಗೆ ಅವ್ರನ್ನ ಹೇಗೆ ಒಂದು ವ್ಯಾವಹಾರಿಕವಾಗಿ ಅವ್ರನ್ನ ಮಾತಾಡಿಸ್ತಾ ಅವ್ರಿಗೆ ಹೇಳ್ತಾರೆ ಅವ್ರಿಗೆ, ಸೊ ನಿಮ್ಮ ಮಧ್ಯೆ ನೀವು ಏನೋ ಒಂದು ಒಪ್ಪಂದ ಮಾಡ್ಕೊಳ್ಬೇಕು, ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಅಗ್ರಿಮೆಂಟ್ ಮಾಡ್ಕೊಳ್ಬೇಕು ನೀವು. ಸೊ ಇದೆಲ್ಲ ರಾಜಕೀಯದೆಲ್ಲ ನಡೀತಾ ಇದು, ಈ ತರ ಎಲ್ಲ ರಾಜಕೀಯದಲ್ಲಿ ಅವ್ರ ವೈರಿಗಳಾಗಿರ್ತಾರೆ ಮತ್ತೆ ಮಿತ್ರರಾಗ್ತಾರೆ, ಇದೆಲ್ಲ ನೋಡ್ತಾ ಇದ್ದೀವಿ ನಾವು ಇದು. ಸೊ ಈ ರೀತಿಯಲ್ಲಿ ನಾವು ಕೇಳ್ತೇವೆ, ರಘುನಾಥ್ ದಾಸ್ ಗೋಸ್ವಾಮಿ ಕೂಡ ದೊಡ್ಡ ವ್ಯಕ್ತಿ, ಆದ್ರೆ ಅವ್ರಿರೋ ಸನ್ನಿವೇಶದಲ್ಲಿ ಅವರು ಇದೆಲ್ಲ ಮಾಡ್ಬೇಕಾಯ್ತು. ಸೊ ಮಾಡಿ ಮತ್ತೆ ನಿಪುಣರು, ಚಾಚಾರ್ಯರ ಬಗ್ಗೆ ಹೇಳ್ತಾರೆ, ದಕ್ಷ ಭಕ್ತರ ಒಂದು ಗುಣದಲ್ಲಿ ಹೇಳ್ತಾರೆ, ಅವ್ರು ಈ ರೀತಿ ನೈಪುಣ್ಯವನ್ನು ಕೂಡ ಪಡೆದಿರ್ತಾರೆ. ಇದು ಲೌಕಿಕ ವ್ಯವಹಾರ, ಇದೇನೋ ಭಕ್ತಿಯಲ್ಲಿ ಇದರೇನೋ ಒಂದು ಇದಿಲ್ಲ, ಆದರೂ ಕೂಡ ಅವರಿರೋ ಒಂದು ಸನ್ನಿವೇಶದಲ್ಲಿ ಅವರು ಆ ಒಂದು ಇದನ್ನು ಕೂಡ ಅವರು ಸರಿ ಮಾಡ್ತಾರೆ. ರಘುನಾಥ್ ದಾಸ್ ಗೋಸ್ವಾಮಿ, ನಂತರ ಶ್ರೀ ನಿತ್ಯಾನಂದ ಪ್ರಭುಗಳ ವಿಶೇಷ ಕೃಪೆ ಸಿಗುತ್ತೆ ಅವರಿಗೆ. ಆ ಕೃಪೆ ಸಿಗದ ಮೇಲೆ ಅವ್ರು ಸಂಪೂರ್ಣವಾಗಿ ಹೋಗಿ ಶ್ರೀ ಚೈತನ್ಯ ಮಹಾಪ್ರಭು ಸಭೆಯಲ್ಲಿ ತೊಡಗಿಬಿಡ್ತಾರೆ. ರಘುನಾಥ್ ದಾಸ್ ಗೋಸ್ವಾಮಿ. ಸೊ ಒಂದೊಂದು ಈ ತರ ಆಗ್ಬಹುದು. ಭೌತಿಕ ಜಗತ್ತು ಅಂದ್ರೆ ಇದು ಗುಣಗಳ ಪ್ರಭಾವದಲ್ಲಿ ನಡೆಯುವಂಥದ್ದು. ಸತ್ವಗುಣ, ರಜೋಗುಣ, ತಮೋಗುಣ. ಒಮ್ಮೊಮ್ಮೆ ಸತ್ವಗುಣ ಪ್ರಾಧಾನ್ಯ ಇರುತ್ತೆ, ಒಮ್ಮೊಮ್ಮೆ ರಾಜಸ ಗುಣ ಪ್ರಾಧಾನ್ಯ ಬರುತ್ತೆ, ಒಮ್ಮೊಮ್ಮೆ ತಮೋಗುಣ ಪ್ರಾಧಾನ್ಯ ಬರುತ್ತೆ. ಸೊ ಈ ಜಗತ್ತು ಹಾಗೆ. ಕಲಿಯುಗದಲ್ಲಿ ಹೆಚ್ಚಾಗಿ ಇದು ತಾಮಸ ಗುಣ ಪ್ರಭಾವ ಹೆಚ್ಚು ಒಂದು ರೀತಿ. ಆದರೂ ಕೂಡ ಈ ಸಮಯದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಕೃಪೆ, ಕಲಿಯುಗದಲ್ಲಿ ಈ ಹರಿನಾಮ ಸಂಕೀರ್ತನೆಯಿಂದ ಈ ಸತ್ವಗುಣವು
ಸತ್ವಗುಣ ಶುದ್ಧ ಸತ್ವಗುಣ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಕಾಲ ಸಮಯವೇ ಹಾಗೆ, ಕಾಲ ಸಮಯ ಕಲಿಯುಗ ಇದರಲ್ಲಿ ಹೆಚ್ಚು ತಮೋಗುಣ ರಾಜಸ ಗುಣದ ಪ್ರಭಾವ ಇದೆ. ಸೊ ಎನಿವೆ, ಸೊ ಇದಕ್ಕೆ ನಿವಾರಣೆ ನಮಗೆ ಈ ಹರೇ ಕೃಷ್ಣ ಮಹಾಮಂತ್ರ. ಇದರಿಂದ ನಮ್ಮಲ್ಲೂ ಕೂಡ ನಾವು ಆ ಸತ್ವಗುಣವನ್ನು ಪಡಿಬಹುದು, ಮತ್ತೆ ಆ ಕುಟುಂಬದಲ್ಲಿ ಸಮಾಜದಲ್ಲಿ ಎಲ್ಲ ಕೂಡ ಇದು ಬರ್ಬೋದು, ಆ ಸರಿಯಾದ ಒಂದು ಜ್ಞಾನ ಬೆಳಿಬಹುದು, ಬರೋ ಒಂದು ಸಾಧ್ಯತೆ ಇರುತ್ತೆ. ಸುಶೀಲ ಪ್ರಭುಪಾದರು ಒಂದೊಂದು ಸಲ ಶಿಷ್ಯರಿಗೆ ಪ್ರೋತ್ಸಾಹ ಮಾಡ್ತಾ ಇರ್ತಾರೆ, ಪುಸ್ತಕ ವಿತರಣೆ ಮಾಡ್ಬೇಕು. ಸೊ ಭಕ್ತರು ಕೂಡ ಸ್ವಲ್ಪ ಹುಮ್ಮಸ್ಸಿನಿಂದ ವಿತರಣೆ ಮಾಡ್ತಾರೆ. ಒಂದ್ಸಲ ಒಂದು ಒತ್ತಾಯದಿಂದ ಜನರಿಗೆ ಹೇಳ್ತಾರೆ, ಈ ಪುಸ್ತಕಗಳು ಖರೀದಿ ಮಾಡಿ ಇದು ಎಲ್ಲ. ಆದ್ರೆ ಶ್ರೀಲ ಪ್ರಭುಪಾದ ಹೇಳ್ತಾರೆ, ಮಾಡ್ಬೇಕು ನಾವು, ಆದ್ರೆ ಅವರನ್ನು ಏನ್ ಹೇಳೋದು, ಒಂದು ರೀತಿ ತುಂಬಾ ಇದು ಮಾಡಬಾರ್ದು. ಏನ್ ಮಾಡಬಾರ್ದು ಅಂದ್ರೆ ಕೊನೆಗೆ ಒಂದೊಂದ್ಸಲ ಏನಾಗ್ಬಿಡುತ್ತೆ, ಸ್ವಲ್ಪ ಜನರು ಕೋಪದಿಂದನೋ ಇನ್ನೊಂದು ಮಾಡ್ಕೊಂಡು ಇವ್ರೇನಪ್ಪ ಇಷ್ಟು ಇದು ಮಾಡ್ತಾರೆ, ಎಷ್ಟು ಒತ್ತಾಯ ಮಾಡ್ತಾರೆ, ಇಷ್ಟು ಬಲಾತ್ಕಾರ ಮಾಡ್ತಾರೆ, ಅವರು ಮತ್ತೆ ಅದಕ್ಕೆ ಅದರ ಒಂದು ಅವ್ರ ಮನೋಭಾವನೆ ಬೇರೆ ತರ ಆಗ್ಬೇಕು. ಆ ರೀತಿ ಆಗ್ಬಾರ್ದು. ಶ್ರೀಲ ಪ್ರಭುಪಾದ ಹೇಳ್ತಾರೆ ಅಂತ ಕೇಳ್ತಾರೆ, ಆತರ ಆದ್ರೆ ಅವಾಗ ನೀವು ಕೂಡ ನಿಮ್ಮ ಪ್ರಚಾರ ಕೂಡ ಎಲ್ಲವೂ ಯೂಸ್ಲೆಸ್ ಅಂತ ಹೇಳ್ತಾರೆ. ಸೊ ಅದು ನಾವು ಕಾಲ ಸಮಯದಲ್ಲಿ ಕಲಿಯುವಂಥದ್ದು. ಹೇಗೆ ನಾವು ಮಾಡಬೇಕು, ಪ್ರಚಾರ ಮಾಡಬೇಕು, ನಾವು ಪುಸ್ತಕ ವಿತರಣೆ ಮಾಡಬೇಕು, ಆದ್ರೆ ಯಾರನ್ನ ನಾವು ಇದು ಮಾಡ್ತಾ ಇದ್ದೀವಿ ಅವರನ್ನ ಇರಿಟೇಟ್ ಮಾಡಬಾರ್ದು. ಸೊ ಆ ರೀತಿ ಅದೊಂದು ಕಲೆ, ಅದೊಂದು ಕಲೆ. ಪುಸ್ತಕ ವಿತರಣೆ ಮಾಡೋದಾಗ್ಬೋದು, ಇನ್ನೇನೋ ಭಕ್ತಿ ಸೇವೆ ಆಗ್ಬೋದು, ಬೇರೆಯವರು ತೊಡಗಿಸೋದ್ರಲ್ಲದ್ರಲ್ಲಿ ಆಗ್ಬೋದು. ಅದರಲ್ಲಿ ನಾವು ಇನ್ನೊಂದು ಕಡೆ ಶ್ರೀಲ ಪ್ರಭುಪಾದ ಹೇಳ್ತಾರೆ, ಬೆಂಡ್ ಬಟ್ ನಾಟ್ ಬ್ರೇಕ್ ಅಂತ ಹೇಳ್ತಾರೆ. ಸೊ ಒಂದೊಂದು ಇದನ್ನು ನಾವು ಅಂದ್ರೆ ಒಂದು ರೀತಿ ಮಕ್ಕಳು ಬೆಳವಣಿಗೆ ಒಂದು ರೀತಿ ಇರ್ತಾರೆ. ಸೊ ಅದನ್ನು ನಾವು ಬೆಳೆಸುವಾಗ ಅವ್ರಿಗೆ ಬೈಬೇಕಾಗತ್ತೆ, ಸೀದಾ ಎದುರಿಸ್ಬೇಕಾಗತ್ತೆ, ಇದೆಲ್ಲ ಇರುತ್ತೆ. ಆದ್ರೆ ಅದು ಬೆಂಡ್ ಆಗ್ಬೇಕಂತೆ. ಅದು ಹೇಗೆ ಮರ ಒಂದು ಬೆಳೆಯುವಾಗ ಅದಕ್ಕೆ ನಾವು ಯಾವ ರೀತಿಯಲ್ಲಿ ಬೆಳೆಸ್ಬೋದು ಅದನ್ನ ಮರಕ್ಕೆ, ಅದು ಚಿಕ್ಕದ ಸಸಿ ಆಗಿದ್ದಾಗ. ಹಾಗಾಗಿ ಅದನ್ನ ನಾವು ಸ್ವಲ್ಪ ಬೆಂಡ್ ಮಾಡ್ಬೋದು, ಇನ್ನೊಂದು ಮಾಡ್ಬೋದು. ಅದೇ ತುಂಬಾ ಮಾಡಿದ್ರೆ ಏನಾಗುತ್ತೆ, ಅದು ಕಟ್ ಆಗ್ಬಿಡುತ್ತೆ, ಬ್ರೇಕ್ ಆಗ್ಬಾರ್ದು. ಸೊ ಹಾಗೆ ಇದೆಲ್ಲ ಒಂದು ನಿರ್ದೇಶ ಸಲಹೆಗಳು ಹೇಗೆ ಇದು. ಸೊ ಇದು ಅನುಭವದಿಂದನೋ ಇಲ್ಲ ಭಗವಂತನ ಕೃಪೆಯಿಂದನೋ ಇದು ಸಿಗುವಂಥದ್ದು ಈ ರೀತಿ. ಸೊ ಸ್ವಯಂಭೂಮನು ಎಕ್ಸ್ಪರ್ಟ್, ಅವ್ರ ದಕ್ಷ. ಧ್ರುವ ಮಹಾರಾಜರಿಗೆ ಅಷ್ಟು ಕೋಪ ಇದೆ, ಅಷ್ಟು ರೋಷ ಇತ್ತು. ಸೊ ಅವರಿಗೆ ಅದನ್ನು ನಿಲ್ಲಿಸಿ ಧ್ರುವ ಮಹಾರಾಜರಿಗೆ ಮನವರಿಕೆ ಆಯ್ತು, ಹೌದು ನಂದೇ ತಪ್ಪಾಯ್ತು ಅಂತ ಕೂಡ ಮನವರಿಕೆ ಆಯ್ತು. ಹಾಗಾಗಿ ನಂತರ ಅವ್ರು ಹೇಳಿದ್ದು, ನಂತರ ಅಷ್ಟೇ ಅಲ್ಲದೆ ಯುದ್ಧ ನಿಲ್ಲಿಸು, ನಂತರ ಇವರನ್ನು ಕೂಡ ನೀನು ಶಿವ ಮತ್ತೆ ಕುಬೇರರಿಗೆ ಅವರಿಗೆ ತೃಪ್ತಿ ಪಡೋ ರೀತಿಯಲ್ಲಿ ಅವರಿಗೆ ಮೃದು ಮಾತುಗಳು ಮತ್ತೆ ಅವರಿಗೆ ಪ್ರಾರ್ಥನೆ ಮಾಡು ಅಂತ ಕೂಡ ಹೇಳಿ ಅವರನ್ನು ಕನ್ವಿನ್ಸ್ ಮಾಡಿದ್ರು. ಸೊ ನಾವಿನ್ನ ಕೇಳ್ತಾ ಇದ್ದು ಇಲ್ಲಿ ಉಪದೇಶಗಳಲ್ಲಿ ಮನು ಹೇಳಿದ್ದು, ನಾವು ಸತತವಾಗಿ ನಾವು ನಮ್ಮ ಭಕ್ತಿ ಕಾರ್ಯಗಳಲ್ಲಿ ಶ್ರವಣ ಮಾಡ್ತಾ ಇದ್ರೆ ಅವಾಗ ನಮಗೆ ವಿಶೇಷವಾಗಿ ಈ ರೀತಿಯ ಏನಾದ್ರೂ ನಮ್ಮಲ್ಲಿ ಒಂದು ಆಗತ್ತೆ. ನಾವು ಬದ್ಧ ಜೀವಿಗಳು, ನಮ್ಮಲ್ಲಿ ತಪ್ಪುಗಳು ಆಗತ್ತೆ, ನಾವು ಮುಕ್ತ ಪುರುಷರಲ್ಲ. ಸೊ ಹೇಳ್ತಾ ಇರ್ತಾರೆ ಇವರು ಕೂಡ, ನಮ್ಮ ಅಧ್ಯಕ್ಷರು ಕೂಡ ಹೇಳ್ತಾರೆ. ಸೊ ಈ ರೀತಿ ನಾವು ಮಾಡೋ ಚಟುವಟಿಕೆಗಳಲ್ಲಿ 10ಕ್ಕೆ ನಾವು ಸರಿಯಾದೇ ಮಾಡ್ತಾ ಇದ್ದೀವಿ ಅಂತ. ಬದ್ಧ ಜೀವಿ ಅಂದ್ರೆ ನಾವು ತಪ್ಪುಗಳೇ ಮಾಡ್ತೇವೆ, ಹೆಜ್ಜೆಗೆ ನಾವು ತಪ್ಪುಗಳೇ ಮಾಡ್ತೇವೆ, ನಮ್ಮಲ್ಲಿ ದೋಷಗಳಿವೆ. ಆದ್ರೆ ನಾವು ಭಗವಂತನ ಆಶ್ರಯ ಪಡೋದ್ರಿಂದ ಕ್ರಮೇಣವಾಗಿ ನಮ್ಮ ತಪ್ಪುಗಳು ಕಡಿಮೆ ಆಗ್ತಾ ನಮ್ಮದು ಇದು ಏನ್ ಹೇಳ್ತೇವೆ, ಮೊದಲಿಗೆ 10ನಲ್ಲಿ 5 ನಾವು ಸರಿಯಾಗಿ ಮಾಡುವುದು, 3 ಇಲ್ಲ 2-3 ಸರಿ ಮಾಡ್ಬೋದು ನಾವು, ಮತ್ತೆ 4 ಮತ್ತೆ 5 ಮತ್ತೆ 6 ಹಾಗೆ ಹೋಗ್ತಾ ನಮ್ಮದರಲ್ಲಿ ಅದು ಸರಿಯಾಗೋದು, ಭಗವಂತನ ಇಚ್ಛೆಯಿಂದ ಆಗುವಂಥದ್ದು ಹೆಚ್ಚಾಗುತ್ತೆ. ಇಲ್ಲಾಂದ್ರೆ ದೋಷಗಳಿದೆ, ನಮ್ಮಲ್ಲಿ ದೋಷಗಳಿಲ್ಲ ಅಂತಲ್ಲ. ಮತ್ತೆ ಇನ್ನೊಂದು ಏನ್ ಹೇಳ್ತಾರೆ ಇದರಲ್ಲಿ, ನಾವು ಭಕ್ತಿ ಕಾರ್ಯಗಳಲ್ಲಿ ನಾವು ಸರಿಯಾಗಿ ಸ್ಥಿತರಾಗಿದ್ರೆ ಭಗವಂತನ ನಮ್ಮನ್ನು ಉಪಯೋಗಿಸ್ಕೊಂಡು ನಮ್ಮಲ್ಲಿ ಪರಿಪೂರ್ಣತೆ ಹಂತಕ್ಕೆ ನಮ್ಮನ್ನು ಕರೆದೊಯ್ಯಬಹುದು. ಸೊ ಪರಿಪೂರ್ಣತೆ ಹಂತಕ್ಕೆ ಕರೆದೊಯ್ಯೋ ಇದರಲ್ಲಿ ಹೇಳ್ತಾರೆ, ನಾವು ನಿಷ್ಠಾವಂತರಾಗಿ ನಾವು ಸಾಧನೆಯಲ್ಲಿ ಸ್ಥಿತರಾಗಿ ನಾವು ಪಾಲನೆ ಮಾಡಿದ್ರೆ ಭಗವಂತನು ನಮ್ಮನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಬೋದು. ನಾವು ಕೂಡ ಭಗವಂತನ ಒಂದು ಇದರಲ್ಲಿ ನಿಮಿತ್ತನಾಗಬಹುದು, ಭಗವಂತನ ಕಾರ್ಯದಲ್ಲಿ ನಿಮಿತ್ತರಾಗಬಹುದು.
ಸೊ ನಾವೆಷ್ಟು ಯೇ ಯಥಾಮಾಂ ಪ್ರಪದ್ಯಂತೆ ತಾಂಸ್ತತೈವ ಭಜಾಮ್ಯಹಂ, ಎಷ್ಟರ ಮಟ್ಟಿಗೆ ನಾವು ನಿಷ್ಠಾವಂತರಾಗಿರ್ತೀವಿ ಅಷ್ಟರ ಮಟ್ಟಿಗೆ ಭಗವಂತನು ನಮ್ಮನ್ನು ತನ್ನ ಸಾಧನವಾಗಿ ಉಪಯೋಗಿಸಬಹುದು. ಸೊ ನಾಳೆ ಕೂಡ ನಾನು ನಾಳೆ ಶ್ರೀಲ ಪ್ರಭುಪಾದರ ತಿರೋಭಾವ ದಿವಸ. ಸೊ ಅದ್ರ ಬಗ್ಗೆ ನಾನೇ ಸ್ವಲ್ಪ ಪ್ರಿಪೇರ್ ಆಗಿ ಬರ್ತೇನೆ. ಸೊ ಶ್ರೀಲ ಪ್ರಭುಪಾದರು ಈ ರೀತಿ ನಾವು ನೋಡ್ತೇವೆ. ಒಂದೊಂದ್ಸಲ ಸನ್ನಿವೇಶಗಳು ಬಂದಾಗ ಅವರ ಏನ್ ಹೇಳ್ತಾರೆ, ಗಾಡ್ ಬ್ರದರ್ಸ್ ಒಂದ್ಸಲ ಒಂದು ಸನ್ನಿವೇಶಗಳಲ್ಲಿ ಅವರೇ ಒಂದು ಅಡಚಣೆ ಬರೋ ರೀತಿಯಲ್ಲಿ ಒಂದು ಪ್ರಚಾರಕ್ಕೆ, ಇಲ್ಲಾಂದ್ರೆ ಅವರ ಶಿಷ್ಯರ ಒಂದು ಆಧ್ಯಾತ್ಮಿಕ ಜೀವನಕ್ಕೆ ಆದಾಗ ಶ್ರೀಲ ಪ್ರಭುಪಾದರು ಹೇಳೋ ನಿರ್ದೇಶನಗಳಂದ್ರೆ ಅವರ ಜೊತೆ ಹೆಚ್ಚು ನೀವು ಇದು ಮಾಡಬೇಡಿ, ಏನು ಅವರ ಸಂಘವನ್ನು ಬಿಡಿ, ನೀವು ಅಷ್ಟು ಬೇಕಾಗಿಲ್ಲ ಅವರ ಇದು. ಯಾಕಂದ್ರೆ ಅವರು ದೂರು ಶ್ರೀಲ ಪ್ರಭುಪಾದರ ಬಗ್ಗೆನೋ ಇನ್ನೊಂದು ಬಗ್ಗೆನೋ ಮಾಡಿದಾಗ. ಸೊ ಹಾಗೆ ಅವರು ಮಾಡಿದ್ದ ಆ ಸಮಯದಲ್ಲಿ ಶ್ರೀಲ ಪ್ರಭುಪಾದರು ಆ ಶಿಷ್ಯರನ್ನು ರಕ್ಷಣೆ ಮಾಡ್ಲಿಕ್ಕೆ, ಅವರ ಆಧ್ಯಾತ್ಮಿಕ ಜೀವನವನ್ನು ರಕ್ಷಣೆ ಮಾಡ್ಲಿಕ್ಕೆ, ಯಾಕಂದ್ರೆ ಗುರುಗೆ ಆ ಹೊಣೆಗಾರಿಕೆ ಇರುತ್ತೆ, ಆ ಶಿಷ್ಯರ ಇದು ಇರುತ್ತೆ. ಅದರ ನಂತರ ಕೊನೆಯಲ್ಲಿ ಶ್ರೀಲ ಪ್ರಭುಪಾದರು ದೇಹತ್ಯಾಗ ಮಾಡುವಾಗ ನಾವು ಕೇಳೋದು, ಅವ್ರು ಸಹಜವಾಗಿ ಅವರು ಶುದ್ಧ ಭಕ್ತರು, ಅವರಿಗೆ ಯಾರ ಮೇಲೂ ಕೂಡ ವೈರತ್ವ ಇಲ್ಲ, ಎಲ್ಲರೂ ಕೂಡ ಅವ್ರಿಗೆ ಮಿತ್ರರೇ. ಸೊ ಹಾಗೆ ಅವರು ಅವರ ಹತ್ರ ಕೂಡ, ಅವರ ದೇವಭ್ರಾತೃಗಳ ಹತ್ರ ಅವ್ರು ಯಾರು ಭೇಟಿ ಮಾಡಕ್ ಬರ್ತಾರೋ, ಇಲ್ಲಾಂದ್ರೆ ಇವರೇ ಅವರಿಗೆ ನನ್ನನ್ನು ಕ್ಷಮಿಸಿ ಕೇಳೋ ಅಗತ್ಯ ಇಲ್ಲ. ಇಲ್ಲಿ ಹೇಗೆ ಧ್ರುವ ಮಹಾರಾಜರು ಇಲ್ಲಿ ಕೇಳ್ತಾರೆ, ಇಲ್ಲಿ ಒಂದು ರೀತಿ ಇವಾಗ ಕುಬೇರನಿಂದ ಇದು ಕ್ಷಮೆ ಕೇಳೋದು ಎಲ್ಲ ನೋಡ್ತೇವೆ ನಾವು. ಆದರೆ ಈ ತರ ಉನ್ನತ ವ್ಯಕ್ತಿಗಳು ಕೂಡ ನಾವು ನೋಡೋದು, ಅವರು ಸಹಜವಾಗಿ ಅವರ ನಮ್ರ ಸ್ವಭಾವದಲ್ಲಿದ್ದಾರೆ, ಮತ್ತೆ ಅವರು ಕೂಡ ತೋರಿಸ್ಕೊಡ್ತಾರೆ ನಮಗೆ. ಸೊ ಧ್ರುವ ಮಹಾರಾಜರು ಒಂದು ರೀತಿಯಲ್ಲಿ ಕೇಳೋ ಬೇಕಾಗಿಲ್ಲ, ಅಗತ್ಯ ಇಲ್ಲ, ಆಗ್ಲೇ ಕೃಷ್ಣನ ಶುದ್ಧ ಭಕ್ತರು ಅವರು. ಆದರೂ ಇಲ್ಲಿ ಸ್ವಯಂಭೂ ಮನು ಕೂಡ ಹೇಳಿದ್ದಾರೆ, ಮತ್ತೆ ಅವರು ಕೂಡ ಇದ್ ಮಾಡ್ತಾ ಇರೋದು ಹೌದು. ಕುಬೇರ ಉನ್ನತ ವ್ಯಕ್ತಿ, ಉನ್ನತ ದೇವತೆ, ಮಹಾದೇವ ಶಿವರಿಗೆ ಅಷ್ಟು ಆಪ್ತರು. ಸೊ ನಾನು ಕ್ಷಮೆ ಕೇಳಬೇಕು, ಕ್ಷಮೆ ಯಾಚಿಸ್ಬೇಕು ಅಂತ. ಸೊ ಇಲ್ಲೆಲ್ಲ ನೋಡ್ಬೋದು ನಾವು, ಇಲ್ಲಿ ಅವರ ಚಟುವಟಿಕೆಗಳು, ಧ್ರುವನ ಅತಿಮಾನುಷ ಚಟುವಟಿಕೆಗಳು ಅಂತ ಹೇಳಿ, ಧ್ರುವ ಮಹಾರಾಜರ ಅದ್ಭುತ ಚಟುವಟಿಕೆಗಳು. ಸೊ ಅವರು ಆ ರೋಷವನ್ನು, ಅಷ್ಟು ಕೋಪವನ್ನು ಮತ್ತು ಅವರ ಇದನ್ನು ಶಕ್ತಿ ಪ್ರದರ್ಶನ ಮಾಡಿದ್ದು ಎಲ್ಲ ನೋಡ್ಬೋದು. ಮತ್ತೆ ಅದೇ ರೀತಿಯಲ್ಲಿ ಅವರ ವ್ಯಕ್ತಿತ್ವದಲ್ಲಿ ಹೇಳ್ತಾರೆ, ವ್ಯಕ್ತಿತ್ವದಲ್ಲಿ ಅಷ್ಟು ಮೃದು ಸ್ವಭಾವ ಕೂಡ ಇದೆ. ಸೊ ಹೇಳ್ತಾರೆ, ಇದು ದೊಡ್ಡ ವ್ಯಕ್ತಿಗಳಾದಷ್ಟು ಅವರಲ್ಲಿ ಈ ಗುಣ ಸಹಜವಾಗಿ ಬೆಳವಣಿಗೆ ಆಗುತ್ತೆ. ಭಗವಂತನಲ್ಲಿ ಆಕ್ಚುಲಿ ಮೂಲವಾಗಿ ಇದು ಭಗವಂತನಲ್ಲಿದೆ. ಭಗವಂತನಲ್ಲಿ ಏನ್ ಹೇಳ್ತಾರೆ, ಭಗವಂತನು ತುಂಬಾ ಕಠೋರ. ಯಾವಾಗ ಎಷ್ಟು ಕಠೋರ ಅಂದ್ರೆ ಒಂದ್ಸಲ ಭಗವಂತನ ಕ್ರಮಗಳು ಅಷ್ಟು ಇದಾಗಿರುತ್ತೆ, ಒಂದೊಂದ್ಸಲ ಭಗವಂತನು ಅಷ್ಟೇ ಮೃದು. ಎರಡೂ ಕೂಡ ಇದೆ ಭಗವಂತನ. ಆಸ್ ಸಾಫ್ಟ್ ಆಸ್ ಎ ರೋಸ್, ಆಸ್ ಹಾರ್ಡ್ ಆಸ್ ಎ ಥಂಡರ್ ಬೋಲ್ಟ್. ಇದು ಮೂಲತಃ ಇದು ಕೃಷ್ಣ ಸ್ವಭಾವ ಇದು. ಹಾಗೆ ಭಗವಂತನ ಅಂಶವಾದ ಭಕ್ತರು ಕೂಡ ಅವರು ಬೆಳವಣಿಗೆ ಆದಷ್ಟು ಈ ಒಂದು ಇದನ್ನು ತೋರಿಸ್ತಾರೆ. ಈ ಧ್ರುವ ಮಹಾರಾಜನ ನೋಡಿ, ಯಕ್ಷ ಮಾಡಿದ ಒಂದು ಅನ್ಯಾಯಕ್ಕೆ, ಅಧರ್ಮಕ್ಕೆ ಅವರನ್ನು, ಅವರ ದೇಶವನ್ನು, ಅವರ ಜನರನ್ನು ಎಲ್ಲವನ್ನೂ ನಾಶ ಮಾಡೋ ಇದಕ್ಕೆ ಹೋಗಿದ್ರು. ಅಷ್ಟು ಒಂದು ಹೃದಯ ಕಠೋರದಲ್ಲೋ ಇನ್ನೊಂದರಲ್ಲೋ, ಆ ಒಂದು ಸೇಡಿನಲ್ಲೋ ಇದರ ರೋಷದಲ್ಲೋ ಅವ್ರು ಮಾಡಿದ್ರು. ಆದ್ರೆ ಇದಾದ್ಮೇಲೆ ನಂತರ ಈಗ ನೋಡ್ತೇವೆ, ಕುಬೇರನೊಟ್ಟಿಗೆ ಮತ್ತೆ ಅವರ ಹೃದಯ ತುಂಬಾ ಮೃದು ಹೃದಯ, ಮತ್ತೆ ಅವರು ಅಷ್ಟೇ ಮೃದು. ಅವರು ಇವಾಗ ಕ್ಷಮೆ ಕೇಳ್ತಾರೆ ಅವ್ರಿಗೆ. ಸೊ ಇದಿದೆ, ಇದು ಇಲ್ಲ ನಮ್ಮ ಇದರಲ್ಲಿ ಭೌತಿಕವಾಗಿ ಆಗಲ್ಲ. ಭೌತಿಕ ಒಬ್ಬ ವ್ಯಕ್ತಿ ಗುಣಗಳ ಪ್ರಭಾವದಲ್ಲಿದ್ರೆ, ಆ ರಜಗುಣದ ಪ್ರಭಾವ ಇದ್ರೆ ಅಲ್ಲೇ, ಇಲ್ಲ ತಮೋ ಗುಣದ ಪ್ರಭಾವ ಇದ್ರೆ ತಮೋ ಗುಣ. ಸೊ ಎನಿವೆ, ಸೊ ಆದ್ರೆ ಇನ್ನೊಂದ್ಸಲ ಹೇಳ್ತಾರೆ, ಎಷ್ಟೇ ಇದ್ರೂ ಕೂಡ ಮನುಷ್ಯ ಜನ್ಮದಲ್ಲಿ ನಮಗೆ ಆ ಬದಲಾವಣೆಗೆ ಅವಕಾಶ ಇದೆ. ಒಬ್ಬ ವ್ಯಕ್ತಿಗೆ ನಾವು ಸಲಹೆಯಿಂದ, ಇನ್ನೊಂದಿಂದ, ಪ್ರಚಾರದಿಂದ ಆ ವ್ಯಕ್ತಿ ಮನಸ್ಸು ಬದಲು ಮಾಡ್ಬೋದು. ಸಲಹೆ ಯಾವಾಗ್ಲೂ ಇದೆ, ಆ ಒಂದು ಅವಕಾಶ ಇದೆ. ಮನುಷ್ಯ ಜನ್ಮ ನಮಗೆ ಗುಣಗಳ ಬಂಧನ ಇದೆ, ಆದ್ರೂ ಕೂಡ ಬದಲಾವಣೆಯ ಅವಕಾಶ ಇದೆ. ಹೆಚ್ಚಾಗಿ ಪ್ರಾಣಿ ಜನ್ಮದಲ್ಲಿ ಆಗೋದಿಲ್ಲ. ಅವರು ಹಾಗೆ ಒಂದು ಸಿಂಹ ಇರೋ ರೀತಿ ಹಾಗೆ ತುಂಬಾ ಬಹಳ ಕಷ್ಟ ಅವರ ಬದಲಾವಣೆ, ಅವರ ಸ್ವಭಾವದ ಬದಲಾವಣೆ. ಆದ್ರೆ ಮನುಷ್ಯ ಜನ್ಮದಲ್ಲಿ ಸಾಧ್ಯತೆ ಇದೆ. ಓಕೆ, ಹರೇ ಕೃಷ್ಣ. ಯಾರಾದ್ರೂ ಇವತ್ತಿನ ವಿಷಯದಲ್ಲೋ, ಇಲ್ಲ ಸ್ವಯಂಭೂ ಮನು ಅವರ ವಿಷಯದಲ್ಲೋ, ಧ್ರುವ ಮಹಾರಾಜರ ಈ ವಿಷಯದಲ್ಲೋ ಏನಾದ್ರು ಹೇಳ್ಬೇಕು ಅಂದ್ರೆ ಹೇಳ್ಬೋದು. ಏನೋ ಪ್ರಶ್ನೆ ಇದ್ರೆ ಕೇಳ್ಬೋದು.
ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರಣಾಮಗಳು. ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ.